ನಮಸ್ಕಾರ. ತುಳುನಾಡಿನ ದೈವಾರಾಧನೆಗೆ ಅದರದೇ ಆದಂತಹ ಕಟ್ಟುಪಾಡುಗಳಿವೆ. 16 ಸಮುದಾಯಗಳ ಒಟ್ಟುಗೂಡುವಿಕೆಯಲ್ಲಿ ನೇಮ ಕೋಲಗಳು ನಡೆದರೂ ಕೂಡ ದೈವ ನರ್ತಕರು ಮಾತ್ರ ಪಂಬದ, ಪರವ ಹಾಗೂ ನಲಿಕೆ ಜನಾಂಗದವರೇ ಆಗಬೇಕು ಅನ್ನುವಂತಹ ನಿಯಮ ಇದೆ. ಇದೀಗ ಈ ಒಂದು ನಿಯಮವನ್ನು ಧಿಕ್ಕರಿಸಿ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿಯಿಂದ ನೇಮಕ್ಕೆ ನರ್ತನ ಸೇವೆ ಮಾಡಿಸಲಾಗಿದೆ ಎಂಬ ಭಾರೀ ವಿವಾದ ಸೃಷ್ಟಿಯಾಗಿದೆ. ದೈವಾರಾಧನೆ ತುಳುನಾಡಿನ ನಂಬಿಕೆಯ ಅಸ್ಮಿತೆ. ದೈವದ ನರ್ತನ ಸೇವೆ ಎನ್ನುವುದು ಪರವ, ಪಂಬದ ಹಾಗೂ ನಲಿಕೆ ಸಮುದಾಯಕ್ಕೆ ಮಾತ್ರ ಸೀಮಿತ. ಇದುವರೆಗೆ ನಡೆದುಕೊಂಡು ಬಂದಂತಹ ನಿಯಮ ಇದು. ಆದರೆ ಈಗ ಅಪಚಾರ ಆಗಿದೆ ಎನ್ನುವಂತಹ ಮಾತು ಕೇಳಿ ಬಂದಿದೆ. ಇತ್ತೀಚೆಗೆ ಮಂಗಳೂರಿನ ಬೋಳೂರು ದೇವಸ್ಥಾನವೊಂದರಲ್ಲಿ ನಡೆದಂತಹ ದೈವಗಳ ನೇಮದ ವೇಳೆ ಬಂಟ ದೈವಕ್ಕೆ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿ ನೇಮ ಕಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಈ ಬಾರಿಯ ನೇಮ ಕಟ್ಟುವ ಜವಾಬ್ದಾರಿಯನ್ನು ಕಾಸರಗೋಡಿನ ಚಿಪ್ಪಾರು ಬಾಯಾರಿನ ಗಣೇಶ ಪಂಬದ ಅವರಿಗೆ ವಹಿಸಿತ್ತು. ಇವರು ಪದವಿನಂಗಡಿಯ ದಿವಂಗತ ಗಣೇಶ ಪಂಬದವರ ಕ್ರಿಶ್ಚಿಯನ್ ಪತ್ನಿಯಿಂದ ಜನಿಸಿದಂತಹ ಪುತ್ರನಿಂದ ಬಂಟ ದೈವಕ್ಕೆ ನೇಮ ಕಟ್ಟಿಸಿದ್ದು ಆಕ್ಷೇಪಕ್ಕೆ ಕಾರಣವಾಗಿದೆ. ಪಂಬದ ಸಮುದಾಯವು ಮಾತ್ರ ಪ್ರಧಾನ ವ್ಯವಸ್ಥೆಯನ್ನ ಪಾಲಿಸಿಕೊಂಡು ಬರ್ತಾ ಇದೆ. ನೇಮ ಕಟ್ಟಿದ ವ್ಯಕ್ತಿಯು ದಿವಂಗತ ಗಣೇಶ ಪಂಬದರ ಜೈವಿಕ ಪುತ್ರರೇ ಆಗಿದ್ರೂ ಕೂಡ ತಾಯಿ ಕ್ರಿಶ್ಚಿಯನ್ ಸಮುದಾಯದವರಾಗಿದ್ದ ಕಾರಣ ನಿಯಮದ ಪ್ರಕಾರ ಹಾಗೂ ಅಳಿಯ ಕಟ್ಟಿನ ಪ್ರಕಾರ ಆತ ಕ್ರಿಶ್ಚಿಯನ್ ಸಮುದಾಯದವರೇ ಆಗ್ತಾರೆ. ಆದ್ದರಿಂದ ಆತನಿಂದ ನೇಮ ಕಟ್ಟಿಸಿದ್ದು ತಪ್ಪು ಎನ್ನಲಾಗಿದೆ. ಒಟ್ಟಿನಲ್ಲಿ ದೈವ ನರ್ತನ ಎನ್ನುವುದು ಬಹಳ ಭಕ್ತಿ ಜವಾಬ್ದಾರಿ. ಇದೀಗ ಅಪಚಾರ ಆಗಿದೆ ಎಂಬ ಚರ್ಚೆ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ನೀರಾ NS ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.